ನಾವು ಕರ್ನಾಟಕ ಪ್ರದೇಶ ಪ್ರಚಾರ ಸಮಿತಿಯವರು ಪ್ರತಿ ಜಿಲ್ಲೆಯಲ್ಲಿ ಕೂಡ ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕು. ಏನು ಕೋಟ್ಯಾಂತರ ಜನರ ಭಕ್ತಿ, ಶ್ರದ್ಧೆ ಮತ್ತು ಭಾವನೆಗೆ ಆಘಾತ ಆಗಿದೆ. ರಾಮ ಮಂದಿರದಲ್ಲಿ ಇವತ್ತು ಕಳ್ಳತನ ಆಗಿರುವುದರ ಬಗ್ಗೆ, ಅದರ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಆ ಸತ್ಯಾಂಶವನ್ನು ಹೊರಗಡೆ ತರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ವಿ. 1885 ಇಸವಿಯಲ್ಲಿ ಇವತ್ತು ರಾಮ ಮಂದಿರದ ಬಗ್ಗೆ ಸಾಕಷ್ಟು ಕೂಡ ವಾದ ವಿವಾದಗಳಿತ್ತು. ಆದರೆ 1989 ಇಸವಿಯಲ್ಲಿ ಹಿಮಾಚಲದಲ್ಲಿ ನಡೆದಂತ ಬಿಜೆಪಿಯವರ ಕಾರ್ಯಕಾರಿ ಸಮಿತಿಯಲ್ಲಿ ರಥಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಕೈಗೊಂಡ್ರು. ಅದು ಮಾತ್ರ ಅಲ್ಲ, ಅಲ್ಲಿ ಮಾತ್ರ ರಥಯಾತ್ರೆ ಆಗಿರುವಂಥದ್ದಲ್ಲ. 1989 ಇಸವಿಯಲ್ಲಿ ಚುನಾವಣೆ ಬಂದಿತ್ತು, ವಿಧಾನಸಭಾ ಚುನಾವಣೆ ಇತ್ತು. ನಾನು ಪುತ್ತೂರಿನಿಂದ ಸ್ಪರ್ಧೆ ಮಾಡಿದ್ದೆ. ನನ್ನ ವಿರುದ್ಧ ಸದಾನಂದ ಗೌಡರು ಸ್ಪರ್ಧೆ ಮಾಡಿದ್ರು. ಆ ಸಂದರ್ಭದಲ್ಲಿ ಇಟ್ಟಿಗೆಯನ್ನ ಮನೆ ಮನೆಗೆ ಕೊಂಡೋಗಿ ಪೂಜೆ ಮಾಡಿಸಿ ಹರಕೆ ದುಡ್ಡು ತಗೊಂಡು ಇವತ್ತು ಬಿಜೆಪಿಗೆ ಓಟ್ ಕೊಡಬೇಕು ಅನ್ನೋ ರೀತಿ ಪ್ರಚಾರ ಮಾಡುವಂಥ ಕೆಲಸ ಕಾರ್ಯವನ್ನ ಇವತ್ತು ಅಂದಿನ ಸಂದರ್ಭದಲ್ಲಿ ಬಿಜೆಪಿಯವರು ಬಹಳ ಸಕ್ರಿಯವಾಗಿ ನಡೆಸಿದರು. ಆದರೆ ಆ ಚುನಾವಣೆಯಲ್ಲಿ ನನಗೆ ಗೆಲುವಾಯಿತು. ನಂತರ ಪೂಜೆ ಮಾಡಿದಂಥ, ಪ್ರಾರ್ಥನೆ ಮಾಡಿದಂಥ ಹರಕೆಯ ಇವತ್ತು ಇಟ್ಟಿಗೆಯನ್ನ ಅಲ್ಲೇ ಚರಂಡಿಯಲ್ಲಿ ಬಿದ್ದಿತ್ತದು. 3-4 ತಿಂಗಳುಗಳ ಕಾಲ ಶ್ರೀಯುತ ಪ್ರಭಾಕರ್ ಭಟ್ರು ನಂತರ ಬಂದು ಇವತ್ತು ಶೂಸ್ ಹಾಕಿ, ಅದೇ ರೀತಿಯಾಗಿ RSS ಚಡ್ಡಿ ಹಾಕಿ ಅದನ್ನೆಲ್ಲ ಲಾರಿಗೆ ತುಂಬಿಸಿ ಆ ಪೂಜೆ ಮಾಡಿದಂಥ ಇಟ್ಟಿಗೆಯನ್ನು ತುಳಿದುಕೊಂಡು ಇವತ್ತು ಎಲ್ಲೋ ಕೊಂಡೋದ್ರು. ಅದು ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ. ಆದರೆ ಪ್ರತಿ ಮನೆಗೆ ಕೂಡ ಹರಕೆಯ ಹಣ ಕಲೆಕ್ಷನ್ ಮಾಡುವಂತಹ ಅವಕಾಶ ಆಗಿದೆ. ಆ ಹರಕೆ ದುಡ್ಡು ಎಲ್ಲಿ ಹೋಗಿದೆ ಅಂತ ಹೇಳಿ ಇವತ್ತು ಇಷ್ಟವರೆಗೆ ತಿಳುವಳಿಕೆ ಬಂದಿಲ್ಲ. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಒಂದು ತೀರ್ಮಾನ ಏನಾಗಿತ್ತು, ಅಂಶ ಆ ವಿವಾದದ ಬಗ್ಗೆ ತೀರ್ಮಾನ ಅದು ಕೋರ್ಟ್ ಮುಖಾಂತರ ಆಗಬೇಕು ಅನ್ನುವಂಥ ನಿಲುವೇ ಕಾಂಗ್ರೆಸ್ ಪಕ್ಷದ ಆಗಿತ್ತು. ಆ ತೀರ್ಮಾನ ಆದಂಥ ಸಮಯದಲ್ಲಿ ಎಲ್ಲರೂ ಕೂಡ ಆ ತೀರ್ಮಾನವನ್ನ, ಕೋರ್ಟ್ ತೀರ್ಮಾನವನ್ನ ಸಹಮತದಿಂದ ಒಪ್ಪಿಕೊಳ್ಳುವಂಥ ಅವಕಾಶಗಳಾಗಿತ್ತು. ಕೋರ್ಟ್ ಏನು ಆದೇಶ ಮಾಡಿದೆ, ಆ ಸಮಯದಲ್ಲಿ ಟ್ರಸ್ಟಿಗಳನ್ನು ನೇಮಕಾತಿ ಮಾಡುವಂಥ ಸಮಯದಲ್ಲಿ ಇವತ್ತು ಒಂದು RSS ಮತ್ತು ವಿಶ್ವ ಹಿಂದಿಗೆ ಸಂಬಂಧಪಟ್ಟಂಥವರನ್ನೇ ಅದರಲ್ಲಿ ಸೇರ್ಪಡೆ ಮಾಡಿಕೊಂಡು ಟ್ರಸ್ಟಿಗಳನ್ನು ನೇಮಕಾತಿ ಮಾಡುವಂಥ ಅವಕಾಶ ಆಯಿತು. ಶಂಕರಾಚಾರ್ಯರವರು, ಸ್ವಾಮಿ ಶಂಕರಾಚಾರ್ಯ ಅವರು ಆ ಸಮಯದಲ್ಲೇ ಉಲ್ಲೇಖ ಮಾಡಿದರು, ಮೋದಿಯವರು ರಾಮ ಮಂದಿರವನ್ನು ಉದ್ಘಾಟನೆ ಮಾಡುವಂಥ ಸಮಯದಲ್ಲಿ ಮುಹೂರ್ತ ಸರಿ ಇಲ್ಲ, ಇವತ್ತು ಮುಹೂರ್ತ ಪ್ರಕಾರ ಮಾಡಬೇಕಾಗ್ತದೆ ಅಂತೇಳಿ. ಆದರೆ ಚುನಾವಣೆ ಇತ್ತು ಅನ್ನುವಂಥ ಉದ್ದೇಶಕ್ಕೋಸ್ಕರ ತುರಾತುರಿಯಾಗಿ ಅದನ್ನು ಉದ್ಘಾಟಿಸುವಂಥ ಕೆಲಸ ಕಾರ್ಯವನ್ನು ನಡೆಸಿದರು. ಅದರಲ್ಲಿ ಕೂಡ ಇವತ್ತು ಭೂಮಿಯನ್ನ ಖರೀದಿ ಮಾಡುವಂಥ ಸಮಯದಲ್ಲಿ ಬೆಳಿಗ್ಗೆ 1 ಎಕರೆ ಜಾಗಕ್ಕೆ 2.8 ಕೋಟಿ ರೂಪಾಯಿಯ ಬೆಲೆಯಲ್ಲಿ ಖರೀದಿ ಮಾಡಿದರೆ 12 ಗಂಟೆ ನಂತರ 18 ಕೋಟಿಗೆ ಮಾರಾಟ ಮಾಡುವಂಥ, ಟ್ರಸ್ಟಿಗೆ ಮಾರಾಟ ಮಾಡುವಂಥ ಕೆಲಸ ಕಾರ್ಯವನ್ನ ಟ್ರಸ್ಟ್ನವರೇ ಇವತ್ತು ಒಳ ಒಪ್ಪಂದದ ಮುಖಾಂತರ ಮಾಡಿಕೊಂಡಿರೋದು ಬೆಳಕಿಗೆ ಬಂದಿದೆ. ರಾಮ ಮಂದಿರದ ನಿರ್ಮಾಣ ಆಗುವಂಥ ಸಮಯದಲ್ಲಿ ಅದರ ಕಾಂಟ್ರಾಕ್ಟ್ ಅನ್ನ ಇವತ್ತು ಜಗನ್ನಾಥ ರಾವ್ ಅನ್ನುವಂಥ ಒಬ್ಬ RSS ಸಂಚಾಲಕರಾಗಿ ಇಲ್ಲಿಗೆ
ಕರ್ನಾಟಕದಲ್ಲಿ ಕೆಲಸ ಮಾಡಿದ್ರು. ಅವರ ಅಳಿಯನಿಗೆ ಒದಗಿಸಿಕೊಡುವಂಥ ಕೆಲಸ ಕಾರ್ಯ ಕೂಡ ಆಗಿತ್ತು. ಅದೇ ರೀತಿಯಾಗಿ ಇವತ್ತು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡುವಂಥ ಅವಕಾಶ ಆಗಿದೆ. ಬಂಗಾರ ಕಾಣ್ತಾ ಇಲ್ಲ, ಬೆಳ್ಳಿ ಕಾಣ್ತಾ ಇಲ್ಲ. ಏನು ಭಕ್ತಾಭಿಮಾನಿಗಳು ಭಾವನಾತ್ಮಕದಿಂದ ಇವತ್ತು ಅನೇಕ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ, ಅವನ್ನೆಲ್ಲ ಕೂಡ ಇವತ್ತು ಕದ್ದು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಬಂಗಾರವನ್ನು ತಂದು ಕರಗಿಸಿದ್ದಾರೆ ಅನ್ನುವಂಥ ದೂರಿದೆ. ಇಂತಹ ಸಮಯದಲ್ಲಿ ಇಡೀ ರಾಮ ಭಕ್ತರು ಬಹಳಷ್ಟು ನಮ್ಮ ಕರಾವಳಿ ಪ್ರದೇಶ ಅಂತೂ ಎಷ್ಟೋ ವರ್ಷಗಳಿಂದ ಇವತ್ತು ರಾಮದೇವರನ್ನ ಭಜನೆ ಮುಖಾಂತರ, ಪ್ರಾರ್ಥನೆಗಳ ಮುಖಾಂತರ ಆರಾಧಿಸುವಂತ ಕೆಲಸ ಕಾರ್ಯ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಇವತ್ತು ರಾಮದೇವರ ಮರ್ಯಾದಾ ಪುರುಷೋತ್ತಮ ರಾಮದೇವರನ್ನ ಈ ವಿವಾದಕ್ಕೆ ತಂದು ಬೀದಿಗೆ ತಂದು ರಾಮದೇವರ ಹೆಸರಿನಲ್ಲಿ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಲೂಟಿ ಮಾಡುವಂತ ಕೆಲಸ ಕಾರ್ಯವನ್ನು ಇವತ್ತು ನಡೆಸಿದ್ದಾರೆ. ಮೋದಿಯವರು ಒಂದು ಮಾತು ಹೇಳಿದ್ರು, ನಾ ಕಾವುಂಗ ಕಾಣೆ ದುಂಗ. ಹೆಚ್ಚಿನ ವಿಷಯ ಇವತ್ತು ಅನೇಕ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿಂದ ದೇವರ ಹಣವನ್ನೇ ಇವತ್ತು ಕದಿಯುವಂತ ಸಮಯದಲ್ಲಿ ಇನ್ನೊಂದು ಮಾತು ಹೇಳಿದ್ರು, ಚೌಕಿದಾರ ನಾನು ಅಂತೇಳಿ. ಹೆಚ್ಚಿನ ವಿಷಯ ಚೌಕಿದಾರ ನೇಮಕಾತಿ ಮಾಡಿರುವಂತ ಟ್ರಸ್ಟಿಗಳೆಲ್ಲ ಉಪಚೌಕಿದಾರರು ಎಲ್ಲ ಒಟ್ಟಾಗಿ ಸೇರ್ಕೊಂಡು ಇವತ್ತೇನು ರಾಜೀನಾಮೆ ಕೊಟ್ಟಿದ್ದಾರೆ. ಜಪತ್ ರಾಯ್ ಇರ್ಬೋದು, ಅಥವಾ ಅನಿಲ್ ಮಿಶ್ರಾ ಇರ್ಬೋದು, ಅಥವಾ ಇನ್ನು ಕೆಲವರು ಇರ್ಬೋದು, ಅವರೆಲ್ಲರೂ ಕೂಡ ಇದಕ್ಕೆ 100ಕ್ಕೆ 100 ಪಾಲು ಕೂಡ ಭಾಗಿದಾರರಾಗಿದ್ದಾರೆ. ಈಗ SIT ಸಮಿತಿಯನ್ನು ನೇಮಕಾತಿ ಮಾಡಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ನೇಮಕಾತಿ ಮಾಡಿದ್ದಾರೆ. 84 SIT ಉತ್ತರ ಪ್ರದೇಶದಲ್ಲಿ ನೇಮಕಾತಿ ಆಗಿದೆ. ಅದರ ರಿಪೋರ್ಟ್ ಯಾವುದು ಕೂಡ ಸರಿಯಾಗಿ ಇನ್ನೂ ಕೂಡ ಬಂದಿಲ್ಲ. ಈ SIT ಮಾಡಿದಂತ ಮುಖ್ಯಸ್ಥರು ಕೂಡ 420 ಕೇಸಿನಲ್ಲಿದ್ದಾರೆ. ಅವರು ಕೂಡ 420 ಕೇಸ್ ಇದೆ ಅವರ ಮೇಲೆ. ಅವರೇನು ರಿಪೋರ್ಟ್ ಕೊಟ್ಟಿದ್ದಾರೆ, ಬರೇ ಯಾರು ಅಮಾಯಕರನ್ನ ಹೆಸರುಗಳನ್ನು ಕೊಡುವಂತ ಅವಕಾಶ ಆಗಿದೆ. ಇವತ್ತು ರಿಪೋರ್ಟ್ ಕೊಟ್ಟ ಮರುದಿವಸದಿಂದ 10 ಲಕ್ಷ ರೂಪಾಯಿ ದೇಣಿಗೆ ಜಾಸ್ತಿ ಆಗಿದೆ. ಹಿಂದೆ ಬರುವಂತ ದೇಣಿಗೆ ಇದ್ದು 10 ಲಕ್ಷ ರೂಪಾಯಿ ದೇಣಿಗೆ ಜಾಸ್ತಿ ಆಗಿದೆ. ಈ ರೀತಿಯಲ್ಲಿ ಇವತ್ತು ದೇವರ ಹೆಸರನ್ನೇ ಬಳಕೆ ಮಾಡಿಕೊಂಡು ದೇವರ ಹೆಸರನ್ನೇ ಕಣ್ಣ ಹೊಡೆಯುವಂತ ಕೆಲಸ ಕಾರ್ಯ ಮಾಡಿದಂತ ಶ್ರೀ ಪ್ರಭು ರಾಮಚಂದ್ರ ದೇವರ ಭಕ್ತಿ, ಶ್ರದ್ಧೆ ಮತ್ತು ಭಾವನೆಗಳಿಗೆ ಒಳಪಟ್ಟಂತ ಯಾರು ಭಕ್ತಾಭಿಮಾನಿಗಳಿದ್ದಾರೆ ಅವರಿಗೆ ಅಪಮಾನ ಆಗುವಂತ ರೀತಿಯ ಕೆಲಸ ಕಾರ್ಯವನ್ನ ಬಿಜೆಪಿ ಅವರು ಇವತ್ತು ನಡೆಸಿದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ನಮ್ಮದಾದರೂ ಬೇಡಿಕೆ ಏನು ಅಂತ ಹೇಳಿದ್ರೆ, ಆ ಟ್ರಸ್ಟ್ ಅನ್ನ ಆದಷ್ಟು ಶೀಘ್ರವಾಗಿ ವಜಾ ಮಾಡಬೇಕು. ಯಾರು ಮಹಾಸ್ವಾಮಿಗಳು ಶಂಕರಾಚಾರ್ಯ ಮಹಾಸ್ವಾಮಿಗಳಿದ್ದಾರೆ, ಅವರ ಸ್ವಾಮಿಗಳನ್ನು ಒಳಪಡಿಸುವುದರ ಮುಖಾಂತರ ಇವತ್ತು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರನ್ನು ಒಳಪಡಿಸುವುದರ ಮುಖಾಂತರ ದೇವಸ್ಥಾನದ ನಿರ್ಮಾಣ ಮತ್ತು ದೇವಸ್ಥಾನದ ಭಕ್ತಾಭಿಮಾನಿಗಳನ್ನು ಸೇರಿಸಿಕೊಂಡು ಇವತ್ತು ಪುನರುಪಿ ಆ ಟ್ರಸ್ಟ್ ಅನ್ನು ನಿರ್ಮಾಣ ಮಾಡುವಂತ ಕೆಲಸ ಕಾರ್ಯ ಮಾಡಬೇಕು. ಅದೇ ರೀತಿಯಾಗಿ CBI ಮತ್ತು ಅದರ ಮೇಲುಸ್ತುವಾರಿಯನ್ನ ಸುಪ್ರೀಂ ಕೋರ್ಟಿನ ಇವತ್ತು ಜಡ್ಜ್ನ ಮುಖಾಂತರ ಅದನ್ನು ತನಿಖೆ ಮಾಡುವಂತ ಕೆಲಸ ಕಾರ್ಯ ಮಾಡಬೇಕು. ಆದಷ್ಟು ಶೀಘ್ರವಾಗಿ ಸತ್ಯಾಂಶ ಹೊರಗಡೆ ಬರಬೇಕು. SIT ಇಂದ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಇಡೀ ದೇಶದಲ್ಲಿ ಇವತ್ತು ನಮ್ಮ ರಾಮ ಭಕ್ತರಿದ್ದಾರೆ. ಅದೇ ರೀತಿಯಾಗಿ ಪ್ರಧಾನಮಂತ್ರಿಗಳು ಇನ್ನೊಂದು ಮಾತು ಹೇಳ್ತಾ ಇದ್ರು, ಪ್ರತಿ ಸಂದರ್ಭದಲ್ಲಿ ಕೂಡ ಮನ್ ಕಿ ಬಾತ್ ಬಗ್ಗೆ ಮಾತಾಡ್ತಾ ಇದ್ರು. ಇಷ್ಟೊಂದು ದೊಡ್ಡ ಹಗರಣ ಆದ್ರೂ ಕೂಡ IT ಏನ್ ಮಾಡ್ತದೆ, ED ಏನ್ ಮಾಡ್ತದೆ, ಅಥವಾ CBI ಏನ್ ಮಾಡ್ತಾ ಇದೆ, ಯಾವುದು ಕೂಡ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ಇಂಥ ಸಮಯದಲ್ಲಿ ಮನ್ ಕಿ ಬಾತು ಕೂಡ ಇಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೆ ಮನ್ ಕಿ ಬಾತು ಬರ್ತದೆ,
ಕೋಟ್ಯಾಂತರ ಇವತ್ತು ಭಕ್ತಾಭಿಮಾನಿಗಳಿಗೆ ಅವರ ಭಕ್ತಿ ಮತ್ತು ಶ್ರದ್ಧೆ ಮತ್ತು ಭಾವನೆಗೆ ಆಘಾತ ಆದಂತ ಸಮಯದಲ್ಲಿ ಪ್ರಧಾನಮಂತ್ರಿಗಳು ಉತ್ತರಿಸಬೇಕು. ಪ್ರಧಾನಮಂತ್ರಿಗಳು ನೇರವಾಗಿ ಇವತ್ತು ನೇಮಕಾತಿ ಮಾಡಿದ್ದಾರೆ. ಚಂಪತ್ ರಾಜ್ ಅನ್ನುವಂಥ ವ್ಯಕ್ತಿ ಮೋದಿಯವರು ಅಂತಂದ್ರೆ ಸಾಕ್ಷಾತ್ ಮಹಾವಿಷ್ಣುನ ಪ್ರತಿರೂಪ ಅನ್ನುವಂಥ ರೀತಿಯಲ್ಲಿ ಉಲ್ಲೇಖ ಮಾಡುವಂಥವರು ಇವತ್ತು ಅವರನ್ನ ಟ್ರಸ್ಟಿ ಮಾಡಿ ಇವತ್ತು ಅವರು ಕೂಡ ನೇರವಾಗಿ ಅವರೆಲ್ಲರೂ ಕೂಡ ಭಾಗಿತ್ವರಾಗಿದ್ದಾರೆ. ಆ ದೃಷ್ಟಿಯಲ್ಲಿ ಸಮಗ್ರವಾದಂಥ ತನಿಖೆ ಆಗಬೇಕು. ಪುನರುಪಿ ಯಾವ ರೀತಿಯ ಭಕ್ತಾಭಿಮಾನಿಗಳಿಗೆ ಯಾವ ರೀತಿಯ ಆಘಾತ ಆಗಿದೆ, ಅವರ ಭಕ್ತಿ ಮತ್ತು ಶ್ರದ್ಧೆ ಇದಕ್ಕೆ ಏನು ಆಘಾತ ಆಗಿದೆ, ಅದು ಪುನರುಪಿ ನಿರ್ಮಾಣ ಆಗುವಂತ ರೀತಿಯ ವಿಶ್ವಾಸದ ಕೆಲಸ ಕಾರ್ಯ ಪ್ರಧಾನಮಂತ್ರಿಗಳು, ಅದೇ ರೀತಿಯಾಗಿ ಗೃಹ ಸಚಿವರು ಇರ್ಬೋದು ಅಥವಾ ಸಂಬಂಧಪಟ್ಟಂತವರು ಇದನ್ನು ನಡೆಸುವಂತ ಕೆಲಸ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ರೀತಿಯ ಒತ್ತಾಯವನ್ನ ಈ ಸಮಯದಲ್ಲಿ ತರ್ತಾ ಇದ್ದೇನೆ. ನನಗಿಂತ ಹೆಚ್ಚಿಗೆ ವಿಚಾರಗಳನ್ನ ಸುಧೀರ್ ಮರೋಳಿ ಅವರು ಉಲ್ಲೇಖ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ತಪ್ಪಾಗಿದೆ ಅಂತ ಅವರು ಒಪ್ಪಿಕೊಂಡಿದ್ದಾರೆ. ತಪ್ಪಾಗಿದೆ ಅಂತ ಒಪ್ಪಿಕೊಂಡಿದ್ದಾರೆ. SIT ಮುಖಾಂತರ ತನಿಖೆ ಆಗ್ತಾ ಇದೆ. SITಯ ಹಿನ್ನೆಲೆಗಳನ್ನು ನಾನಿಲ್ಲಿ ಉಲ್ಲೇಖ ಮಾಡಿದ್ದೇನೆ. SITಯ ತನಿಖೆ ಆಗುವಂಥದ್ದಲ್ಲ. RSS ಹೇಳಿ ಸುಪ್ರೀಂ ಕೋರ್ಟ್ ಜಡ್ಜಿನ ಮುಖಾಂತರ ತನಿಖೆ ಆಗಲಿ. ಇವತ್ತು CBI ಸುಮತಿಯಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಆಧೀನದಲ್ಲಿ ತನಿಖೆ ಆಗಲಿ ಅಂತ ಹೇಳಿ. ಅದನ್ನು ಯಾಕೆ ಹೇಳ್ತಾ ಇಲ್ಲ? ಯಾಕೆ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಚಂಪತ್ ರಾಯ್ ಮತ್ತು ಅರುಣ್ ಮಿಶ್ರಾ ಅವರು? ಅವರ ಬಗ್ಗೆ ಉಲ್ಲೇಖನೇ ಇಲ್ಲ ಅದರಲ್ಲಿ. ಈ SIT ವರದಿಯಲ್ಲಿ, ಪ್ರಿಲಿಮಿನರಿ ವರದಿಯಲ್ಲಿ ಅವರ ಬಗ್ಗೆ ಉಲ್ಲೇಖನೇ ಇಲ್ಲ. ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ ಹಾಗಿದ್ರೆ?